ಹಾಯ್ ನಮಸ್ತೆ ವೀಕ್ಷಕರೇ, ಕರೆಂಟ್ ಅಫೈರ್ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ತಮಗೆಲ್ಲ ಸ್ವಾಗತ. ನಾನು ಶ್ರೀಕಾಂತ್ ಶೆಟ್ಟಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ದತ್ತಪೀಠದ ಸುತ್ತ ಅನ್ನುವಂಥ ಒಂದು ವಿಶೇಷವಾದ ಟಾಪಿಕ್ ಅನ್ನು ಎತ್ಕೊಂಡು ಬಂದಿದ್ದೇವೆ. ದತ್ತಪೀಠದ ಆಂದೋಲನ ಬಹಳ ಜೋರಾಗಿ ನಡೀತಾ ಇದೆ. ಚಿಕ್ಕಮಗಳೂರಿನ ಬಾಬಾ ಬುಡನ್ಗಿರಿ ಅಥವಾ ಚಂದ್ರದ್ರೋಣ ಪರ್ವತ ಅಂತ ಏನು ಹೇಳ್ತಾರೆ, ಅಲ್ಲಿರುವಂಥ ದತ್ತಪೀಠಕ್ಕೆ ಈ ಬಾರಿ ಕೂಡ ಬಜರಂಗದಳ ಮತ್ತು ವಿಶ್ವ ಹಿಂದೂ ಪರಿಷತ್ನ ನೇತೃತ್ವದಲ್ಲಿ ಒಂದು ದೊಡ್ಡ ಯುವಕರ ತಂಡ ಹೊರಟು ನಿಂತಿದೆ. ಒಂದಷ್ಟು ರಥಯಾತ್ರೆಗಳು, ಶೋಭಾಯಾತ್ರೆಗಳು, ಅನಸೂಯ ಜಯಂತಿ, ದತ್ತ ಜಯಂತಿ, ಹೀಗೆ ಹಲವಾರು ಆಚರಣೆಗಳಿಗೆ ಚಿಕ್ಕಮಗಳೂರಿನ ಪೇಟೆ, ಅದೇ ರೀತಿಯಾಗಿ ದತ್ತಪೀಠದ ಆ ಒಂದು ಪ್ರದೇಶ ವೇದಿಕೆ ಆಗಲಿಕ್ಕಿದೆ. ಈ ಬಗ್ಗೆ ನಾವು ಚರ್ಚೆಯನ್ನು ಮಾಡಬೇಕು. ಹಲವಾರು ದಶಕಗಳಿಂದ, ಹಲವಾರು ವರ್ಷಗಳಿಂದ ಈ ಒಂದು ಹೋರಾಟ ನಡೆದುಕೊಂಡು ಬಂದಿದೆ. ಯಾವ ಉದ್ದೇಶಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಮತ್ತು ಇದರ ಒಳಗಿರುವಂಥ ರಾಜಕೀಯ ಷಡ್ಯಂತ್ರಗಳು ಏನು, ಯಾವುದಾದರೂ ಪಕ್ಷಗಳು ಈ ಒಂದು ಧಾರ್ಮಿಕ ಭಾವನೆಯನ್ನು ತಮ್ಮ ಓಟಿಗೆ ಬೇಕಾಗಿ ಬಳಸಿಕೊಳ್ತಾ ಇದೀವಾ ಅಥವಾ ಧರ್ಮ ಸಾಮರಸ್ಯವನ್ನು ಕೆದಕುವಂಥ ಕೆಲಸ ಇಲ್ಲಿ ಆಗ್ತಾ ಇದೆಯಾ, ಎಲ್ಲ ವಿಚಾರವಾಗಿ ನಾವು ಚರ್ಚೆಯನ್ನು ಮಾಡಲಿಕ್ಕಿದ್ದೇನೆ. ನನ್ನೊಂದಿಗೆ ಇಬ್ಬರು ವಿಶೇಷವಾದ ಅತಿಥಿಗಳಿದೆ. ಮೊದಲನೇದಾಗಿ ಉಡುಪಿ ಬಜರಂಗದಳದ ಜಿಲ್ಲಾ ಸಂಚಾಲಕರಾಗಿರುವಂಥ ಸುನೀಲ್ KR ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಕಾಂಗ್ರೆಸ್ಸಿನ ಯೂತ್ ವಿಂಗ್ ಇದೆ, ಇದರ ಅಧ್ಯಕ್ಷರಾಗಿ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ದೀಪಕ್ ನೌಂದ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳು, ತಮ್ಮಲ್ಲಿ ಕೇಳಬೇಕು, ಈ ಒಂದು ಹೋರಾಟ ಹಲವಾರು ಸಮಯದಿಂದ ನಡೆದುಕೊಂಡು ಬಂದಿದೆ. ಕಾಂಗ್ರೆಸ್ಸಿಗರು ಕೂಡ ಈ ಹೋರಾಟದಿಂದ ಒಂದಷ್ಟು ಅಂತರವನ್ನು ಕಾಯ್ದುಕೊಂಡಿದ್ದೀರಿ. ಯಾಕೆ ಈ ಹೋರಾಟದಲ್ಲಿ ಏನಾದರೂ ನಿಮಗೆ ರಾಜಕೀಯದ ಸುಳಿವು ಕಾಣ್ತಾ ಇದೆಯಾ? ಖಂಡಿತ. ಇದು ಏನು ದತ್ತಪೀಠ ಅಂತ ಹೇಳ್ತಾ ಇದ್ವಿ, ಅದರ ಹೆಸರೇ ಶ್ರೀ ಗುರು ದತ್ತಪೀಠ ಬಾಬಾ ಬುಡನ್ಗಿರಿ ಅಂತ. ಇದು ಈ 17ನೇ ಶತಮಾನದಲ್ಲಿ ಹಯಾತ್ ಮೀರ್ ಕಲಂದರ್ ಅಂತ ಸೂಫಿ ಸಂತ ಅಲ್ಲಿಗೆ ಬರೋದ್ರ ಮೂಲಕ ಅದು ಬಾಬಾ ಬುಡನ್ಗಿರಿಯಲ್ಲಿ ಅವರು ಕಾಫಿ ಎಸ್ಟೇಟನ್ನು ಪ್ರಾರಂಭಿಸ್ಲಿಕ್ಕೋಸ್ಕರ ಬಂದು ಅಲ್ಲಿಂದ ಅದು ಸ್ಟಾರ್ಟ್ ಆಯಿತು. ಸರಿ. ತದನಂತರ ಅಲ್ಲಿ ದತ್ತ ಗುರುಗಳು ಅಲ್ಲಿ ಅವರ ಇದು ಮಾಡಿದ್ರು ಅಂತಕ್ಕಂಥ ವಿಚಾರಗಳು ತುಂಬ ಹಿಂದಿಂದು. ಅದರ ಹಿಂದೆ ಹೋಗಿದ್ರೆ ನಾವು ಮತ್ತು ಹಿಂದೆ ಮಾತಾಡಬೇಕಾಗ್ತದೆ. ಅದರ ದತ್ತಪೀಠದ ಬಗ್ಗೆ ಗುರುದತ್ತ ಅಂತ ಹೇಳಿದ್ರೆ ಶ್ರೀ ಅನಸೂಯ ದೇವಿಯವರ ಮಗ ಅವರು. ಇದೆಲ್ಲ ನನಗೆ ಪುರಾಣಗಳು, ಇತಿಹಾಸಗಳು ಬೇಡ. ಈ ಹೋರಾಟದಲ್ಲಿ ನಿಮಗೆ ರಾಜಕೀಯ ಕಾಣ್ತಾ ಇದೆಯಾ? ಖಂಡಿತ. ಬಿಜೆಪಿ ಇದರಲ್ಲಿ ರಾಜಕೀಯ ಮಾಡಿಕೊಂಡೆ ಇದು ಕೇಂದ್ರದ 2002ರಲ್ಲಿ ಅಂದಿನ ಕೇಂದ್ರ ಸಚಿವರಾಗಿದ್ದ ಅನಂತಕುಮಾರ್ ಅವರು ಬಹಿರಂಗವಾಗಿ ಘೋಷಣೆ ಮಾಡಿಬಿಟ್ರು, ಇದು ನಾವು ಈ ಬಾಬಾ ಬುಡನ್ಗಿರಿಯನ್ನ ಏನ್ ದತ್ತಪೀಠ ಅಂತ ಹೇಳಿ ಕರಿತಾ ಇದ್ವಿ, ಅದನ್ನ ನಾವು ದಕ್ಷಿಣದ ಅಯೋಧ್ಯೆಯನ್ನು ಮಾಡ್ತೇವೆ ಅಂತಕ್ಕಂಥ ನೇರ ಘೋಷಣೆಯನ್ನ ಮಾಡಿದ್ರು. ಅಶೋಕ್ ಅವರಿದ್ದಾರೆ, ಕೋಮು ಸೌಹಾರ್ದ ವೇದಿಕೆಯ KL ಅಶೋಕ್ ಅವರು, ರಾಜ್ಯ ಸಂಚಾಲಕರವರೊಂದಿಗೆ ಮಾತುಕತೆಯನ್ನು ಮಾಡಬೇಕು. KL ಅಶೋಕ್ ಅವರೇ ನಮಸ್ತೆ. ನಮಸ್ಕಾರ ಸರ್. ಏನ್ ಅನಿಸ್ತಾ ಇದೆ ನಿಮಗೆ ಈ ಬಾರಿ ಕೂಡ ದತ್ತ ಜಯಂತಿಯ ಉತ್ಸವದಲ್ಲಿ? ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಬಜರಂಗ ದಳ ಇರ್ಬೋದು, ಸಂಘ ಪರಿವಾರ ತೊಡಗಿಸಿಕೊಂಡಿದೆ. ಸುಮಾರು 20-30 ಸಾವಿರದಷ್ಟು ಯುವಕರು ದತ್ತಪೀಠಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಏನ್ ಅನಿಸ್ತಾ ಇದೆ? ಈ ಒಂದು ಹೋರಾಟಕ್ಕೆ ಏನಾದರೂ ತಾರ್ಕಿಕ ಅಂತ್ಯ ಸಿಗಬಹುದು ಅಂತ ಅನಿಸ್ತಾ ಇದೆಯಾ ನಿಮ್ಗೆ? ಏನಿಲ್ಲ, ಇದು ಫಸ್ಟ್ ಆಫ್ ಆಲ್ ದತ್ತ ಪೀಠ ಅಂತ ಅಲ್ಲ, ಅದು ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡನ್ಗಿರಿ ಸ್ವಾಮಿ ದರ್ಗಾ ಅಂತ ಅಧಿಕೃತವಾಗಿ ಅದು ಅದರ ಹೆಸರಿರೋದು. ಒಂದು. ಎರಡನೇದು 23,000 ಜನ ಸಂಘ ಪರಿವಾರ ಸುಳ್ಳು ಹೇಳೋದು ನಾವು ನೋಡಿದ್ವಿ. ನಾವು ಚಿಕ್ಕಮಗಳೂರಿನವನು, ಆಯ್ತಾ. ಆ ಭಾಗಗಳಲ್ಲಿ ಯುವಕರಿಗೆಲ್ಲ ಭ್ರಮನಿರಸನಗೊಂಡಿದ್ದಾರೆ. ಧಾರ್ಮಿಕ ಮುಸುಕಿನ ರಾಜಕೀಯ ಕಾರ್ಯಕ್ರಮ ಇದೊಂದು. ಜಯಂತಿಗಳು ಯಾವತ್ತೂ ಕೂಡ ಅನುಚಾನವಾಗಿ ಪರಂಪರೆಯಿಂದ ನಡೆದು ಬಂದದ್ದಲ್ಲ. ಇತ್ತೀಚಿನ ವರ್ಷಗಳಲ್ಲಿ ರಾಜಕೀಯಕ್ಕೋಸ್ಕರ ಇವೆಲ್ಲವೂ ನಡೀತಾ ಇರೋದು. ಎರಡನೇದು, ಇದಕ್ಕೆ ತಾರ್ಕಿಕ ಅಂತ್ಯ ಸುಪ್ರೀಂ ಕೋರ್ಟ್ ಅಲ್ಲಿ ದಾವೆ ಹಾಗೆ ಬಾಕಿ ಇದೆ. ಕೋರ್ಟ್ ಸ್ಪಷ್ಟವಾದಂತ ನಿರ್ದೇಶನವನ್ನ ಕೊಟ್ಟಿದೆ. 2008 ಡಿಸೆಂಬರ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ ನ ದ್ವಿಸದಸ್ಯ ಪೀಠ ಅಲ್ಲಿ ಯಥಾಸ್ಥಿತಿಯನ್ನ ಕಾಪಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿದೆ. ಯಥಾಸ್ಥಿತಿ ಅಂದ್ರೆ 1989 ಫೆಬ್ರವರಿ ತಿಂಗಳಲ್ಲಿ ಕರ್ನಾಟಕದ ಧಾರ್ಮಿಕ ಮತ್ತು ದತ್ತಿ ಆಯುಕ್ತರು ಕೊಟ್ಟಿರುವ ಆದೇಶವನ್ನ ಪಾಲಿಸಬೇಕು. ಆ ಆದೇಶದಲ್ಲಿ 1975 ಹಿಂದೆ ಯಾವ ಆಚರಣೆಗಳಿತ್ತು ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡನ್ಗಿರಿ ಸ್ವಾಮಿ ದರ್ಗಾದಲ್ಲಿ, ಆ ಆಚರಣೆಗಳನ್ನೇ ಮಾಡಬೇಕು ಅಂತಿದೆ. ಸಂಘ ಪರಿವಾರ ಏನೆಲ್ಲ ಡಿಮ್ಯಾಂಡ್ಗಳನ್ನ ಮೊದಲಿಂದಲೂ ಬೇಡಿಕೆ ಇಟ್ಟುಕೊಂಡು ಮಾಡ್ತಾ ಇದೆಯೋ ಎಲ್ಲವೂ ಕೂಡ ಆಚರಣೆಗಳು ಅದ್ರಲ್ಲಿಲ್ಲ. ಉದಾಹರಣೆಗೆ ಇವರು ಹಿಂದೂ ಅರ್ಚಕರ ನೇಮಕ ಮಾಡಬೇಕು, ಗೋರಿಗಳನ್ನ ತೆರವು ಮಾಡಬೇಕು. ಅದನ್ನ ಇನ್ನು ಮುಂದೆ ಹೋಗಿ ಬಿಜೆಪಿ ಅವರು ಅನಂತಕುಮಾರ್ ಅವರು ಇದು ಭಾರತದ 2ನೇ ಅಯೋಧ್ಯೆ ಮಾಡ್ತೀವಿ, ದಕ್ಷಿಣ ಭಾರತದ ಅಯೋಧ್ಯೆ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ರು.
ಅದ್ಯಾವುದಕ್ಕೂ ಕೂಡ ಈ ನೆಲದ ಕಾನೂನು ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಓಕೆ. ಈ ಪರಂಪರೆಯಿಂದ 17ನೇ ಶತಮಾನದಿಂದ ಅದಕ್ಕೆ ಇತಿಹಾಸ ಇದೆ. ಅದು ಬಡ ಹಿಂದೂಗಳು, ಮುಸ್ಲಿಮರು, ಸಕಲ ಧರ್ಮೀಯರು, ಸರ್ವಧರ್ಮೀಯರು ಬರುವಂತ ಬಹಳ ಒಂದು ಸೌಹಾರ್ದ ಕೇಂದ್ರ ಅದು. ಆ ಸೌಹಾರ್ದ ಕೇಂದ್ರವನ್ನ ಇವರು ಕೇಸರೀಕರಿಸುವಂತಹ ಒಂದು ದೊಡ್ಡ ರಾಜಕೀಯ ಷಡ್ಯಂತ್ರ ಮತ್ತು ಹುನ್ನಾರ ನಡೀತಾ ಇದೆ. ಅದು ವಿಫಲಗೊಂಡಿದೆ. ಆ ವಿಫಲಗೊಂಡ ಕಾರಣಕ್ಕೇನೆ ಮಹೇಂದ್ರ ಕುಮಾರ್ ಅವರು ಬೇಸತ್ತು ಭ್ರಮನಿರಸನಗೊಂಡು ಈ ಸಂಘ ಪರಿವಾರ ಮಾಡ್ತಿರುವಂತ ಎಲ್ಲ ಬಂದು ಅವರು ಜಾಸ್ತಿ ಇದಕ್ಕೆ JDS ಪಕ್ಷವನ್ನ ಸೇರ್ಕೊಂಡಿದ್ದಾರೆ. ಅವರು ಎಳೆಯಾಗಿ ಅವರು ಆ ಸಂಘ ಪರಿವಾರ ಮುಂಚೂಣಿಯಾಗಿದ್ದ ಹೋರಾಟದಲ್ಲಿದ್ದಂತ ಒಬ್ಬ ನಾಯಕ. ನಾನು ಅದೇ ಟೈಮಲ್ಲಿ ಈ ಕೋಮುಸೌಹಾರ್ದ ವೇದಿಕೆಯಲ್ಲಿ ಇದ್ದವನು. ಅವ್ರದ್ದೆಲ್ಲವನ್ನೂ ಕೂಡ ಹೇಳಿದ್ದಾರೆ. ಹಾಗಾಗಿ ಅಲ್ಲಿರುವಂತ ಕರಾವಳಿಯ ಯುವಕರನ್ನ, ಕರಾವಳಿ ಭಾಗದ ಮತ್ತು ಮಲೆನಾಡಿನ ಯುವಕರನ್ನ ಕೋಮು ಪ್ರಚೋದಕ ಉನ್ಮಾದಕ್ಕೆ ಒಳಗಾಗಿಸಿ ಅವರನ್ನ ಈ ಬಿಜೆಪಿಯ ವೋಟ್ ಬ್ಯಾಂಕ್ ಮಾಡ್ಕೊಳ್ಳುವಂತ ಹುನ್ನಾರ ನಡೀತಾ ಇದೆ. ಇದರಲ್ಲಿ ಯಾವ ಧಾರ್ಮಿಕ ಶ್ರದ್ಧೆಯೂ ಇಲ್ಲ. ಅಲ್ಲ ಇದರಲ್ಲಿ ಅಂದ್ರೆ ಈಗ ಅತಿ ಹೆಚ್ಚು ಭಾಗವಹಿಸ್ತಾ ಇರುವವರು ಕರಾವಳಿ ಭಾಗದ ಯುವಕರು ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದು ಚಿಕ್ಕಮಗಳೂರಿನಲ್ಲಿ ಪಕ್ಷವನ್ನ ಬೆಳವಣಿಗೆ ಮಾಡೋದಕ್ಕೆ ಏನಾದ್ರು ಸಹಕಾರವನ್ನ ನೀಡಿದೆಯಾ ಈ ಒಂದು ದತ್ತಪೀಠದ ಆಂದೋಲನ? ನಾನು ಮಲ್ನಾಡೋನನ್ನು ಹೇಳ್ತೀನಿ. ಮಲ್ನಾಡಿನ ಯುವಕರು ಒಂದು ಟೈಮ್ ಅಲ್ಲಿ ಕಾಫಿ ಉದ್ಯಮ ಸಿಕ್ಕಾಪಟ್ಟೆ ತೊಂದರೆ ಹೋಗಿ ನಿರುದ್ಯೋಗದ ಸಮಸ್ಯೆಯನ್ನು ಬಳಲ್ತಾ ಇದ್ರು. ಅದನ್ನ ಇವರು ದುರ್ಬಳಕೆ ಮಾಡ್ಕೊಂಡ್ರು. ಶೃಂಗೇರಿ, ಬಾಳೆಹನ್ನೂರು, ಕಳಸ, ಮೂಡಿಗೆರೆ, ಆಲ್ದೂರು ಈ ಭಾಗಗಳಲ್ಲಿ ಯುವಕರು ಯಾರು ಕೂಡ ಇದಕ್ಕೆ ಬರ್ತಾ ಇಲ್ಲ. ಆಯ್ತಾ, ಅಲ್ಲಿನ ದತ್ತಮಾಲೆನೂ ಹಾಕ್ತಾ ಇಲ್ಲ. ಈ ಕಡೆಯಿಂದ ಒಂದು ಪ್ರಚೋದನೆಯನ್ನ ಕೊಡ್ತಾ ಇದ್ದಾರೆ. ಇಲ್ಲಿನ ಸಂಘ ಪರಿವಾರದ ದೊಡ್ಡ ನಾಯಕರು, ಹಿಂದೂ ಸಂಸ್ಕೃತಿಯ ದೊಡ್ಡ ನಾಯಕರು, ಆಯ್ತಾ, ಅಲ್ಲಿ ನಮ್ಮ ಮಲೆನಾಡಲ್ಲಿ ಅವು ನಡೆಯಕ್ ಆಗೋದಿಲ್ಲ. ತಾರ್ಕಿಕ ಅಂತ್ಯ ಇರೋದು ಒಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ದಾವೆ ಬಾಕಿ ಇದೆ. ಹೋದ ವರ್ಷನೇ ಅದು ತಿರುಗಿ ಬರ್ಬೇಕಾಗಿತ್ತು. ನಾವೇ ಹಾಕಿರೋದು ಅದು ಕೇಸು. ಅಲ್ಲ, KL ಅಶೋಕ್ ಅವರೇ, ಈ ಒಂದು ಆಂದೋಲನವನ್ನ ಈ ಮಟ್ಟಕ್ಕೆ ಬೆಳೆಸಿದ್ರಲ್ಲಿ ಕೋಮು ಸೌಹಾರ್ದ ವೇದಿಕೆಯ ಪಾತ್ರ ಕೂಡ ಇದೆ ಅಂತ ತಾವು ಒಪ್ಕೊಳ್ತೀರಾ? ಯಾಕಂದ್ರೆ ಇಲ್ಲಿ ಗಿರೀಶ್ ಕಾರ್ನಾಡ್ ಇರ್ಬೋದು, ಗೌರಿ ಲಂಕೇಶ್ ಇರ್ಬೋದು, ಅಥವಾ ಹೊರಗಿನ ಒಂದಷ್ಟು ವ್ಯಕ್ತಿಗಳನ್ನ ತಂದು ಚಿಕ್ಕಮಗಳೂರಿನಲ್ಲಿ ಸಭೆ ಸಮಾರಂಭಗಳನ್ನ ಮಾಡಿ ಇದಕ್ಕೆ ಇನ್ನಷ್ಟು ಈ ಬೆಂಕಿಗೆ ತುಪ್ಪ ಸುರಿದವರು ತಾವು ಅಂತ ನಾವು ವಾದ ಮಾಡ್ಬೋದಲ್ವ ಇಲ್ಲಿ? ನೀವು ಹಾಗೆ ವಾದ ಮಾಡ್ಬೋದು. ವಾದ ಮಾಡ್ಲಿಕ್ಕೆ ಎಲ್ರಿಗೂ ಹಕ್ಕಿದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ. ಅದು ಸತ್ಯ ಏನಪ್ಪಾ ಅಂದ್ರೆ 2002ರಲ್ಲಿ ಗುಜರಾತ್ ನರಮೇಧ ಆದ ಆ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚಿತವಾಗಿ 92ರಿಂದ ಇದು ವಿವಾದ ಶುರುವಾಗ್ತದೆ. ಆದ್ರೆ 2002ರಲ್ಲಿ ಗುಜರಾತ್ ನರಮೇಧ ಆಗಿ ಎಲೆಕ್ಷನ್ ಗೆದ್ದ ನಂತರದಲ್ಲಿ ಮಹಾರಾಷ್ಟ್ರದಿಂದ ಶಿವಸೈನಿಕರು ಬಂದು ಚಿಕ್ಕಮಗಳೂರಿನಲ್ಲಿ ತ್ರಿಶೂಲನ್ನು ಬೀಸ್ತಾ ಇದ್ರು. MLA ಸಗೀರ್ ಅಹ್ಮದ್ ಅವ್ರು ಕಲ್ಲಿಗೆ ಅವ್ರ ಬೆಂಕಿ ಕೊಟ್ರು. ಈ ಭಾರತದ ಒಂದು ವಿವಾದ ಮಾಡ್ತಾ ಇದ್ದಾಗ ನಾವೇನ್ ಮಾಡ್ಬೇಕಾಗಾದ್ರೆ ಪ್ರಗತಿಪರರು, ಸೌಹಾರ್ದ ಬಯಸೋರು ಆ ವಿವಾದ ಆಗೋದು ತಡೆಗಟ್ಟಬೇಕು. ನಮ್ಮ ಕೋರ್ಟ್ ಆದೇಶವನ್ನ ಉಲ್ಲಂಘಿಸೋದು, ಅದನ್ನ ಪಾಲಿಸಿ ಅಂತ ನಾವ್ ಹೇಳ್ಬೇಕು. ಅಲ್ಲ, ಬೇರೆ ಬೇರೆ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಹೇಗಿರ್ತದೆ ಅಲ್ಲಿಯ ವ್ಯವಸ್ಥೆಗಳು? ಹಿಂದೂಗಳಿಗೆ ಅವಕಾಶ ಇದೆಯಲ್ಲ ಅಲ್ಲಿ? ಹೌದು, ಸರ್ವ ಜನಾಂಗದವರಿಗೂ 165 ದಿನ ಅವಕಾಶ ಇದೆ. ಯಾರು ಹೋಗ್ಬೇಡಿ ಅಂತಿಲ್ಲ. ಬಾಬಾ ಬುಡನ್ ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡನ್ಗಿರಿ ಸ್ವಾಮಿ ದರ್ಗಾ. ಎಸ್, ಓಕೆ. ಈಗ ಕೋಮು ಸೌಹಾರ್ದ ವೇದಿಕೆ ಬೇಡಿಕೆ ಏನು? ಈ ವಿವಾದದಲ್ಲಿ ತಾವು ಏನೆಲ್ಲ ಒಂದಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದೀರಿ? ಹೇಗೆ ಈ ವಿವಾದ ಬಗೆಹರಿಬೇಕು ಅಂತ ಕೋಮು ಸೌಹಾರ್ದ ವೇದಿಕೆ ಬಯಸ್ತದೆ? ನಾವು ಏನು ಹೇಳ್ತಿಲ್ಲ. ನಮ್ಮ ಬಯಕೆ ಈಡೇರಿಕೆ, ನಮ್ಮ ಬೇಡಿಕೆ ಏನೂ ಇಲ್ಲ. ಕೋರ್ಟ್ ಆದೇಶ ಏನ್ ಕೊಟ್ಟಿದೆ, ಸುಪ್ರೀಂ ಕೋರ್ಟ್ ಏನು ಮಧ್ಯಂತರ ಆದೇಶವನ್ನು ಏನ್ ಕೊಟ್ಟಿದೆಯೋ ಯಥಾಸ್ಥಿತಿ ಕಾಪಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ, ಆ ಯಥಾಸ್ಥಿತಿಯನ್ನು ಕಾಪಾಡಬೇಕು. ಆ ಯಥಾಸ್ಥಿತಿಯ ಪ್ರಕಾರ 1975ರ ಹಿಂದೆ ಯಾವ ಆಚರಣೆಗಳಿತ್ತು ಆ ಆಚರಣೆಗಳನ್ನೇ ಮಾಡ್ಬೇಕು. ಎಸ್, ಓಕೆ. ಧನ್ಯವಾದಗಳು ಅಶೋಕ್ ಅವರೇ, ಧನ್ಯವಾದಗಳು. ಅವರೇ, ಕೇಳಿದಿರಿ ತಾವು ಇವರ ಮಾತನ್ನ ಕೇಳಿದಿರಿ. ಅವ್ರು ಹೇಳ್ತಾ ಇದ್ದಾರೆ ಅಲ್ಲಿ ಬಾಕಿ ದಿನಗಳಲ್ಲಿ ಎಲ್ಲೂ ಕೂಡ ತಾರತಮ್ಯವನ್ನು ಮಾಡ್ತಾ ಇಲ್ಲ. ಏಕಾಏಕಿಯಾಗಿ ದತ್ತಾತ್ರೇಯ ಜಯಂತಿಯ ದಿವಸ ಈ ಒಂದು ಇಡೀ ಹುಡುಗರ ತಂಡವನ್ನು ಕಟ್ಟಿಕೊಂಡು ಕೇಸರೀಕರಣ ಮಾಡಿಕೊಂಡು ಹೋಗಿ ಅಲ್ಲಿ ವಿವಾದವನ್ನು ಎಬ್ಬಿಸುವಂತ ಅಗತ್ಯ ಸಂಘ ಪರಿವಾರಕ್ಕೆ ಏನಿದೆ? ಮತ್ತು ಇದು ಕಳೆದ ಕೆಲವಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಇದು ಯಾಕಾಗಿ ಮಾಡ್ಕೊಂಡು ಬಂದಿದ್ದೀರಿ ತಾವು ಇದನ್ನ? ನೋಡಿ, ದೀಪಕ್ ಹೇಳಿದ್ರು ಇದು ಒಂದು ಬಾಬಾ ಬುಡನ್ಗಿರಿ ದತ್ತಪೀಠ ಅಂತ. KL ಅಶೋಕ್ ಹೇಳಿದ್ರು ಬಾಬಾ ಬುಡನ್ಗಿರಿ ಇನಾಮ್ ಬಾಬಾ ಬುಡನ್ಗಿರಿ ದತ್ತಪೀಠ ಅಂತ. ಆಕ್ಚುಲಿ ಪೀರ್ ಹಯಾತ್ ದರ್ಗಾ ಅಂತ ಹೇಳಿದ್ರು. ಆಕ್ಚುಲಿ ಇದು ದತ್ತಪೀಠನೇ, ಬಾಬಾ ಬುಡನ್ಗಿರಿ ಅಲ್ಲ. ಬಾಬಾ ಬುಡನ್ 1730ರಲ್ಲಿ ದತ್ತಪೀಠದಿಂದ ಸುಮಾರು 5 ಕಿಲೋಮೀಟರ್ ಕೆಳಗಡೆ ಈ ಹೈದರಾಲಿಯ ಅವನನ್ನು ನೋಡ್ಲಿಕ್ಕೆ ಹೇಳಿದ, ಅಲ್ಲಿಯ ಶಾಖಾದ್ರಿಯಾಗಿ ನೇಮಿಸಿದ ನಂತರ ಬಾಬಾ ಬುಡನ್ ಮತ್ತು ಅವನ ಸಾಕು ಮಗನನ್ನ ಅವರು ಸತ್ತ ನಂತರ ಅವರನ್ನು ಹೂಳಿದ್ದು ಕೆಳಗಡೆ 5 ಕಿಲೋಮೀಟರ್ ಕೆಳಗಡೆ ನಾಗೇನಹಳ್ಳಿಯಲ್ಲಿ, ಅದು ಸರ್ವೆ ನಂಬರ್ 57ರಲ್ಲಿ. ಅದನ್ನ ನಾವು ಬಾಬಾ ಬುಡನ್ಗಿರಿ ಅಂತ ಹೇಳ್ತೇವೆ.
ಇದು ದತ್ತಪೀಠ, ದತ್ತಾತ್ರೇಯರು ತಪಸ್ಸು ಮಾಡಿದಂತ ಸ್ಥಳ, ಅನಸೂಯ ದೇವಿಯ ತಪಸ್ಸು ಮಾಡಿದಂತ ಸ್ಥಳ. ಅಲ್ಲಿ 4 ವೇದಪೀಠಗಳಿದ್ದಾವೆ, ಅಲ್ಲಿ ಅನಸೂಯ ಪೀಠ ಇದೆ. ಇದು ದತ್ತಪೀಠವೇ, ಇದು ಹಿಂದೂಗಳದ್ದೇ. ಇದು ಬಾಬಾ ಬುಡನ್ಗಿರಿ ಅಲ್ಲ, ನಾಗೇನಹಳ್ಳಿಯಲ್ಲಿ ಇರುವಂತಹ. ಅದು ಏಕಾಏಕಿಯಾಗಿ ಹೇಗೆ ಬಿಜೆಪಿ ಅವರಿಗೆ ಹೇಗೆ ಜ್ಞಾನೋದಯ ಆಯ್ತು ಇದು ಹಿಂದೂಗಳದ್ದೇ? ಆ ಹಿಂದೆ ಅಲ್ಲಿದ್ದಂತ ಚಿಕ್ಕಮಗಳೂರಿನ ಹಿಂದೂಗಳಿಗೆ ತಲೆ ಇರಲಿಲ್ವಾ? ನೋಡಿ ಶ್ರೀಕಾಂತ್ ರವರೇ, 1967ರವರೆಗೆ ಇದು ಮುಜರಾಯಿ ಇಲಾಖೆಯಲ್ಲೇ ಇತ್ತು. ಹಯಾತ್ ಕಲಂದರ್ ಇದರ ನಂತರ ನಾಗೇನಹಳ್ಳಿಯಿಂದ ದತ್ತಪೀಠಕ್ಕೆ ಬಂದು ಅದನ್ನು ಆಕ್ರಮಿಸಿಕೊಂಡ. ಈಗಲೂ ಅಲ್ಲಿ ಹಿಂದೂ ಆಭರಣಗಳಿದ್ದವು, ಅಲ್ಲಿ ಪುರಾತನ ವಿಗ್ರಹಗಳು ಅದೆಲ್ಲ ಕಳೆದು ಹೋಗಿದೆ. ಈ ಖಾಲಿ ದತ್ತಾತ್ರೇಯರ ಪಾದುಕೆಗಳು ಮಾತ್ರ ಅಲ್ಲಿದೆ. ದತ್ತಾತ್ರೇಯ ಪಾದುಕೆಗಳು ಹೇಗೆ ಬಂದು ಅಲ್ಲಿಗೆ ಗುಹೆಗೆ? ನಾನು ಕೇಳ್ತಾ ಇರೋದು, ಗುಹೆಗೆ ದತ್ತಾತ್ರೇಯ ದೇವರ ಪಾದುಕೆಗಳು ಹೇಗೆ ಬಂದು? ನೋಡಿ, ಇಲ್ಲಿ ಬಿಜೆಪಿ ರಾಜಕೀಯ ಅದಲ್ಲ. 1967 ತನಕ ಮುಜರಾಯಿ ಇಲಾಖೆಯಲ್ಲಿತ್ತು. 67 ನಂತರ ಸರ್ಕಾರ ಅದನ್ನು ವಕ್ಫ್ ಬೋರ್ಡ್ ಕೊಟ್ಟಿತ್ತು. ಕಾಂಗ್ರೆಸ್ ಸರ್ಕಾರ ಅದನ್ನು ವಕ್ಫ್ ಬೋರ್ಡ್ ಕೊಟ್ಟಿತ್ತು. ಅದರ ನಂತರ ನಾವು ಕೇಸ್ ಹಾಕಿದ್ವಿ. ಕೇಸ್ ಹಾಕಿದ ನಂತರ ಇಲ್ಲಿಯವರೆಗೆ 19 ಸಾರಿ ಮುಸ್ಲಿಮರು ಮತ್ತೆ ಈ KL ಅಶೋಕ್ನವರು 19 ಸಾರಿ ಇದಕ್ಕೆ ರಿಟ್ ಹೋಗಿದ್ದಾರೆ. 19 ಸಾರಿ ಅವರ ಕೇಸ್ ನಿಲ್ಲಿಲ್ಲ. ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ನಾವು ಅದನ್ನ ಇದು ದತ್ತಪೀಠ ಅಂತ ಘೋಷಣೆ ಮಾಡಿದ್ದಾರೆ. ಇದು ಹಿಂದೂಗಳ ಪೀಠ, ದತ್ತಪೀಠ ಅಂತ ಘೋಷಣೆ ಮಾಡಿದ್ದಾರೆ. ನೋಡಿ, ಅದರ ನಂತರನೂ ಕೂಡ ಇದು ಬಿಜೆಪಿ ಅವರದು, ಇದು ಸಂಘ ಪರಿವಾರದು ಅಲ್ಲ, ಅದು ಹಿಂದೂಗಳದ್ದು, ಹಿಂದೂ ಸಮಾಜದ ಪೀಠ, ಅದು ಹಿಂದೂಗಳ ದೇವರು. ಹಾಗಾಗಿ ಅದು ದತ್ತಪೀಠವೇ, ಅದು ಬಾಬಾ ಬುಡನ್ಗಿರಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಏನ್ ಹೇಳ್ತೀರಿ ದೀಪಕ್ ಇದ್ರ ಬಗ್ಗೆ? ಅವ್ರು ಹೇಳ್ತಾ ಇದ್ದಾರೆ ಇದು ಹಿಂದೂಗಳ ಪೀಠ, ಯಾಕಂದ್ರೆ ಇದು ಯಾವ್ದು ವಕ್ಫ್ ಬೋರ್ಡಿನ ಅಂಡರ್ ಇಲ್ಲಿದ್ದಂತಹ ಒಂದು ಸಂಸ್ಥೆಯನ್ನ ಧಾರ್ಮಿಕ ದತ್ತಿ ಇಲಾಖೆಗೂ ಕೊಟ್ಟಿದ್ದಾರೆ. 67ರಲ್ಲಿ ಅದನ್ನು ಮಾಡಿದ್ದು ಈ ಕಾಂಗ್ರೆಸ್ ಸರ್ಕಾರ. 1967ರಲ್ಲಿ ಅದನ್ನು ವಕ್ಫ್ ಬೋರ್ಡ್ ಕೊಟ್ಟಿದ್ದು. ಇಲ್ಲಿ ನೋಡಿ, ಇವರಿಗೆ ದತ್ತಪೀಠದಲ್ಲಿ ಅವರಿಗೆ ಪೂಜೆಗೆ ಅವಕಾಶ ಮಾಡಿಕೊಟ್ಟಿದ್ದೆ ಕಾಂಗ್ರೆಸ್. ಈ ದತ್ತಪೀಠೆಯ ಪ್ರಥಮ ಪೂಜೆಯನ್ನ ಮಾಡಿದ್ದು ಅಂದಿನ ಚಿಕ್ಕಮಗಳೂರಿನ ಉಸ್ತುವಾರಿ ಸಚಿವರಾದ DB ಚಂದ್ರೇಗೌಡರು. ಅಂದಿನ ಕಾಂಗ್ರೆಸ್ ಸಚಿವರಾದ DB ಚಂದ್ರೇಗೌಡರು ಇವರಿಗೆ ಅಂದ್ರೆ ನಮಗೆ ನಮಗೆ ಅಲ್ಲಿ ಹಿಂದೂಗಳ ಪೀಠ. ಚಂದ್ರೇಗೌಡ ಅವರು ಮಾಲೆ ಹಾಕಿ ಹೆಂಡತಿ ಮಕ್ಕಳ ಸಮೇತವಾಗಿ ಗುಹೆ ಒಳಗಡೆ ಪೂಜೆ ಮಾಡಿದ್ರು. ಯಾಕೆ ಪೂಜೆ ಮಾಡಿದ್ರು? ಯಾವ ಧರ್ಮದವರಿಗೂ ಅನ್ಯಾಯ ಆಗಬಾರ್ದು ಅನ್ನೋ ಸಲುವಾಗಿ ಅವರು ಪೂಜೆ ಮಾಡಿದ್ರು. DB ಚಂದ್ರೇಗೌಡ ಅವರಿಗೆ ಇರುವಂತಹ ತಲೆ, ಆ ಬುದ್ಧಿ ನಿಮ್ಮ ಸಿದ್ದರಾಮಯ್ಯ ಅವರಿಗೆ ಯಾಕಿಲ್ಲ ಇವತ್ತು? ಇಲ್ಲಿ ನೋಡಿ, ಇವರು ಅದನ್ನ ನಂತರ ನಾವು ಯಾಕೆ ವಿರೋಧ ಮಾಡ್ತಾ ಇದ್ದೀರಿ? ನಾವು ಸೌಹಾರ್ದತೆಗೆ ಅವಕಾಶ ಮಾಡಿಕೊಡೋರಿಗಿಂತ ಹೆಚ್ಚು ಪೊಲೀಸ್ನವರು ನಮ್ಗೆ ಅಲ್ಲಿ ಕಾಣಲಿಕ್ಕೆ ಸಿಗ್ತಾರೆ ನಾಳೆ. ನಾವು DB ಚಂದ್ರೇಗೌಡರು ಇರ್ಬೋದು, ಅವತ್ತಿನ ಕಾಂಗ್ರೆಸ್ ಸರ್ಕಾರ ಇರುವುದು, ಸೌಹಾರ್ದತೆಗೆ ಅವಕಾಶ ಮಾಡಿಕೊಡ್ಬೇಕು, ಹಿಂದೂಗಳು ಒಂದೇ ಮುಸ್ಲಿಮರು ಒಂದೇ ಅಂತಕ್ಕಂಥ ಸಲುವಾಗಿ ನಾವು ಅವರಿಗೆ ಅವಕಾಶ ಮಾಡಿಕೊಟ್ಟಿತ್ತು. ಯಾವತ್ತು ಇವರ ರಾಜಕೀಯ ವಾಸನೆ ನಮಗೆ ಅಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಇವರು ರಾಜಕೀಯ ನೆಲೆಯನ್ನು ಕಂಡುಕೊಳ್ಳಲಿಕ್ಕೆ, ಸಗೀರ್ ಅಹಮದ್ರನ್ನು ಸೋಸ್ಲಿಕ್ಕೆ, ಚಿಕ್ಕಮಗಳೂರಲ್ಲಿ ರಾಜಕೀಯ ಬೆಳೆ ಬೇಯಿಸಿಕೊಳ್ಳಲಿಕ್ಕೆ ಯಾವತ್ತು ಹೊರಟರು, ಅದರ ನಂತರ ನಾವು ಅಲರ್ಟ್ ಆಗಿದ್ವಿ. ಇದು 1992 ತನಕನೂ ಇಲ್ಲಿ ಯಾವ ಇಶ್ಯೂಸ್ ಇರಲಿಲ್ಲ. 1978ರಲ್ಲಿ BS ನಾಗರಾಜ್ ಶೆಟ್ಟಿ ಮತ್ತು ಅಪ್ಪಣ್ಣ ಶೆಟ್ಟಿ ಅಂತವರು ಅದರ ಮೇಲೆ ಕೋರ್ಟಿಗೆ ಕೇಸ್ ಮಾಡಿದ್ರು. ಅಲ್ಲಿ ತನಕ ಅಲ್ಲಿ ಅದು ಬಡ ಹಿಂದೂಗಳು ಮತ್ತು ಬಡ ಮುಸ್ಲಿಮರ ಒಂದು ದೈವಿಕ ಸ್ಥಾನ ಆಗಿತ್ತೇ ವಿನಃ ಬೇರೆ ಯಾವುದು ಆಗಿರಲಿಲ್ಲ. ಯಾವತ್ತು ಅಯೋಧ್ಯದಲ್ಲಿ ರಾಮ ಮಂದಿರದಲ್ಲಿ ಅಲ್ಲಿ ಅಯೋಧ್ಯದಲ್ಲಿ ಯಾವತ್ತು ಇವ ಕರಸೇವಕರಲ್ಲಿ ಹೋಗಿ ಹೊಡೆದ್ರು, ತದನಂತರ ಇವರ ದಕ್ಷಿಣ ಭಾರತದಲ್ಲಿ ಬಿಜೆಪಿಯ ರಾಜಕೀಯ ಅಸ್ತಿತ್ವ ಇರಲಿಲ್ಲ. ಇವರಿಗೆ ದಕ್ಷಿಣ ಭಾರತದಲ್ಲಿ ರಾಜಕೀಯಕ್ಕೆ ಒಂದು ಹೆಬ್ಬಾಗಲೇಬೇಕಿತ್ತು. ಅದಕ್ಕೆ ಇವರು ಇಲ್ಲೊಂದು ದತ್ತಪೀಠ, ಹುಬ್ಬಳ್ಳಿಯಲ್ಲಿ ಈದ್ಗಾ ಮೈದಾನ, ಮತ್ತೊಂದರಲ್ಲಿ ಇವರಿಗೆ ರಾಜಕೀಯವಾಗಿ ಎಂಟ್ರಿ ಆಗ್ಲಿಕ್ಕೆ ಕೆಲವೊಂದು ಇದನ್ನ ಬಳಸ್ಕೊಂಡ್ರು. ಇವರು ಇದರಲ್ಲಿ ಇವರಿಗೆ ರಾಜೀವ್ ಗಾಂಧಿ ಅವರು ಅಯೋಧ್ಯದಲ್ಲಿ ಪ್ರಥಮ ಪೂಜೆ ಮಾಡಿದ್ದು ಕೂಡ ರಾಜೀವ್ ಗಾಂಧಿ ಅವರು. ಇವರಿಗೆ ಆ ಇಶ್ಯೂ ಸಾಲ್ವ್ ಆಗೋದು ಬೇಕಿಲ್ಲ. ಇವರಿಗೆ ಇಶ್ಯೂ ಹಸಿರಾಗಿ ಇರಬೇಕು. ಯಾಕೆ ಇಶ್ಯೂ ಹಸಿರಾಗಿರ್ಬೇಕಂದ್ರೆ CT ರವಿ ಶಾಸಕರಾಗಿಯೇ ಇರಬೇಕು. ಈ ಕೇವಲ CT ರವಿ ಒಬ್ರು ಶಾಸಕರಾಗಲಿಕ್ಕೆ ಮಾತ್ರ ಅದು ದತ್ತಪೀಠ ಅಂತ ಹೇಳ್ತಕ್ಕಂಥ ವಿಷಯದಲ್ಲಿ ಅಲಿಗೇಷನ್ ಮಾಡುದು, ಮತ್ತೊಂದು ಮಾಡುದು, ಇವರಿಗೆ ಬೇರೆ ಯಾವ ಸಂದರ್ಭದಲ್ಲಿ ಅದು ನೆನಪಾಗುದಿಲ್ಲ. 2008ರಲ್ಲಿ ಅದರ ಗುಹೆ ಕುಸಿತ ಆಯ್ತು. 10 ದಿನ ಅಲ್ಲಿ ಯಡಿಯೂರಪ್ಪನವರ ಸರ್ಕಾರ ಇತ್ತು. 10 ದಿನ ಆದ್ರೂ ಅವ್ರ ಸರ್ಕಾರದ ಅರಿವಿಗೆ ಬರಲಿಲ್ಲ ಆ ಗುಹೆ ಕುಸಿತ ಆದ ಬಗ್ಗೆ. ಇವರಿಗೆ ಚುನಾವಣೆ ಆಯ್ತಲ್ಲ, ಇವರಿಗೆ ಮತ್ತದು ಬೇಕಿಲ್ಲ. ನೋಡಿ, ಇವರಿಗೆ ಮತ್ತೆ ನೀವು ಮಾತಾಡುವಾಗ ನಾನು ಸುಮ್ಮನಿದ್ದೆ. ಇವರಿಗೆ ಚುನಾವಣೆ ಆಯ್ತಲ್ಲ, ಮತ್ತೆ ಚುನಾವಣೆ ಬರೋದು 2013ರಲ್ಲ, ಆವಾಗ ಗುಡ್ಡ ಕುಸಿತ ಆದ್ರೆ ಮತ್ತೊಂದಾದ್ರೆ ನೋಡ್ಕೊಳ್ಳೋ. ಆವಾಗ ಈಗ ಅವರಿಗೆ ಆ ವಿಷಯ ಬೇಕಿಲ್ಲ. 10 ದಿವಸದ ನಂತರ ಇವರ ಆವತ್ತಿನ ಮುಜರಾಯಿ ಸಚಿವರಾದ ಕೃಷ್ಣಯ್ಯ ಶೆಟ್ಟರು, ಶೋಭಾ ಕರಂದ್ಲಾಜೆ ಅವರು ಎಲ್ಲ ದೌಡಾಯಿಸಿ ಬಂದ್ರು. 16 ಕೋಟಿ ಬಿಡುಗಡೆ ಮಾಡಿದ್ರು. ಅದರಲ್ಲಿ ಕಿಂಚಿತ್ತು ಕೆಲಸ ಮಾಡಲಿಲ್ಲ. ಯಾರ್ಯಾರ ಕೋಟಿ ಯಾರ್ಯಾರ ಜೇಬಿಗೆ ಸೇರ್ತಂತಕ್ಕಂಥ ವಿಚಾರವು ಇವರು ಬಹಿರಂಗ ಪಡಿಸಬೇಕು ನಮಗೆ. ಇವ್ರೀಗ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮಾತಾಡಿದ್ರು. ಇವರು ಧಾರ್ಮಿಕ ಬಾಬಾ ಬುಡನ್ಗಿರಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿದ್ದು ಯಾರು?
ಬಿಜೆಪಿ ಅವರು ಮಾಡಿದ್ರ ಬಾಬಾ ಬುಡನ್ಗಿರಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿದ್ದು ಕಾಂಗ್ರೆಸ್ನ ಸರ್ಕಾರ ಮಾಡಿದ್ದು. ಇವರು ಪಾದುಕೆ ಅಲ್ಲೇ ಇದ್ದಿತ್ತು, ಅದೇ ದರ್ಗದಲ್ಲಿ ಪಾದುಕೆಯನ್ನಿಟ್ಟು ಸರ್ವ ಧರ್ಮದವರು ಪೂಜೆ ಮಾಡ್ತಾ ಇದ್ರು. ಯಾರು ಪಾದುಕೆಯನ್ನು ತಗೊಂಡೋಗಿ DC ಆಫೀಸಲ್ಲಿ ಇಟ್ರು? ನಾವು ಬಿಜೆಪಿ ಅವರು ಕಾಂಗ್ರೆಸ್ನವರು ತಗೊಂಡೋಗಿ ಅದನ್ನ ಇಟ್ರ? ಇವರದ 2020 ಸರ್ಕಾರದಲ್ಲಿ ಇವರದೇ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆಗಿದ್ರು, ಅವತ್ತೇ ಅದನ್ನ ತಗೊಂಡೋಗಿ ಅಲ್ಲಿ DC ಆಫೀಸಲ್ಲಿ ಪಾದುಕೆಯನ್ನು ಇಟ್ರು. ಇವರು ಇವತ್ತು ನಮಗೆ ಸಂಸ್ಕೃತಿ ಪಾಠ ಹೇಳ್ತಾರೆ. ಇವರು ನಮಗೆ ನೀವು ಕಾಂಗ್ರೆಸ್ನವರು ಮಾಡ್ಲಿಲ್ಲ, ಮತ್ತೊಬ್ರು ಮಾಡ್ಲಿಲ್ಲ. ಒಟ್ಟು ಆಪಾದನೆಗಳು ಯಾವ ರೀತಿ ಇದೆ ಅಂದ್ರೆ ಅವ್ರು ಹೇಳ್ತಾ ಇರುವಂತದ್ದು ಸ್ಪಷ್ಟ. ಇದು ಬಿಜೆಪಿ ಅವರು ರಾಜಕೀಯಕ್ಕೆ ಬೇಕಾಗಿ ನಿಮ್ಮನ್ನು ಮುಂದೆ ಹಾಕ್ತಾ ಇದ್ದಾರೆ. ಸಂಘ ಪರಿವಾರದ ಅಂಗಸಂಸ್ಥೆಗಳನ್ನ ಮುಂದಕ್ಕೆ ಬಿಟ್ಟುಕೊಂಡು ಹಿಂದ್ಗಡೆಯಿಂದ ರಾಜಕೀಯ ಮಾಡುವಂತದ್ದು ಬಿಜೆಪಿ ಅವರ ಹಳೆ ಚಾಳಿ ಅದೇ ದತ್ತಪೀಠದಲ್ಲಿ ಕೂಡ ಮುಂದುವರೆದಿದೆ. ಅಲ್ಲ, ನಾನೊಂದು ಕಾಂಗ್ರೆಸ್ನವರು ಇವರಿಗೆ ಯೂತ್ ಕಾಂಗ್ರೆಸ್ನ ಕಾರ್ಯದರ್ಶಿಯವರು ಕೇಳೋದು, ಇವರು ಭಾವೈಕ್ಯತೆ ಕೇಂದ್ರ ಅಂತ ಹೇಳ್ತಾರೆ. ಅದು ಭಾವೈಕ್ಯ ಕೇಂದ್ರ ಖಾಲಿ ಹಿಂದೂಗಳದ್ದು ಮಾತ್ರವೇ ಆಗ್ಬೇಕಾ? ನೀವೊಂದು ಹೋಗಿ ನಿಮ್ಮ ಮುಸ್ಲಿಮರದ್ದು ಒಂದು ಯಾವುದೋ ಮಸೀದಿಯಲ್ಲಿ ಭಾವೈಕ್ಯತೆ ಕೇಂದ್ರ ಮಾಡಿ ನೋಡಿ, ಅದನ್ನು ಮಾಡಿ ನೋಡಿ, ಅದರ ನಂತರ ನಿಮಗೆ ಗೊತ್ತಾಗ್ತದೆ. ಯಾಕೆ ಭಾವೈಕ್ಯತೆ ಇದೆ? ಎಲ್ಲಿ ಭಾವೈಕ್ಯತೆ ಇದೆ? ಎಲ್ಲಿ ಇಲ್ಲ. ಅಲ್ಲಿ ಹೋಗಿ ಶಿವನ ಲಿಂಗವನ್ನು ಇಡಿ, ನಿಮ್ಗೆ ಅದನ್ನು ಬಿಡ್ತಾರ? ಬಾಬಾ ಬುಡನ್ಗಿರಿ ಯಾವತ್ತದು ಬಾಬಾ ಬುಡನ್ಗಿರಿ ನಾಗನಹಳ್ಳಿಯಲ್ಲೇ ದತ್ತಪೀಠದಲ್ಲಿ ದತ್ತ ಪಾದುಕೆ ಇದೆ ನೋಡಿ. ಬಿಜೆಪಿ ರಾಜಕೀಯ ಅದೆಲ್ಲ ಪ್ರಶ್ನೆ ಇಲ್ಲ, ಅದು ಹಿಂದೂಗಳದ್ದು. ಹಿಂದೂಗಳು ಅದನ್ನು ಹೋರಾಟ ಮಾಡ್ತಲೇ ಬಂದಿದ್ದಾರೆ 1967ರಿಂದ. ಅದನ್ನ ನಾವು ಪಡೆದೇ ತೀರ್ತೇವೆ, ಅದೊಂದು ಬೇರೆ ಪ್ರಶ್ನೆ. ಆದ್ರೆ ಬಿಜೆಪಿಯನ್ನ ಸರಿ, ಎಷ್ಟು ಸಮಯ ನೋಡಿ, ವರ್ಷ ನಿಮಗೆ ಎಲೆಕ್ಷನ್ ಬರುದಿಲ್ಲ. ನಾವು ವರ್ಷ ಅದು ಪ್ರತಿ ವರ್ಷ ದತ್ತ ಜಯಂತಿ ಕೇವಲ ದತ್ತಪೀಠಕ್ಕೆ ಸೀಮಿತವಾದಲ್ಲ, ಇಡೀ ಹಿಂದೂಗಳಿಗೆ ಅದು ದತ್ತ ಜಯಂತಿ. ಹಿಂದೂಗಳಿಗೆ ದತ್ತ ಜಯಂತಿ ಆಗಿರುವಾಗ ಪ್ರತಿಯೊಬ್ಬ ನೋಡಿ ಪಕ್ಷ ಸಂಘಟನೆ ಬಳಸ್ತಾ ಇಲ್ಲ. ನಾವು ಹಿಂದೂಗಳದು ಪೀಠ, ಹಿಂದೂಗಳು ಎಲ್ಲ ಹಿಂದೂ ಸಮಾಜದ ಸ್ವಾಭಿಮಾನದಿಂದ ಬದುಕಬೇಕು. ನಾವೆಲ್ಲೂ ಅದನ್ನು ಪೆಟ್ಟು ನಾವೆಲ್ಲ ಕಾಂಗ್ರೆಸ್ನಲ್ಲೂ ಹಿಂದೂಗಳಿದ್ದಾರೆ, ಅವರು ಕೂಡ ಆಲೋಚನೆ ಮಾಡ್ಲಿ, ಒಬ್ಬ ಹಿಂದೂವಾಗಿ ಆಲೋಚನೆ ಮಾಡ್ಲಿ. ನಾವ್ ಯಾಕೆ ಅಂತ ಒಂದು ವ್ಯವಸ್ಥೆಯನ್ನು ಮಾಡಬೇಕು? ಬಾಬಾ ಬುಡನ್ಗಿರಿಯಲ್ಲಿ ನಾಗನಹಳ್ಳಿಯಲ್ಲಿ ಕೊಡ್ಲಿ, ಇವರು ಅಲ್ಲಿ ಮಾಡ್ಲಿ ಅಲ್ಲ ಸರ್ಕಾರ ಇವ್ರದ್ದು. ಒಂದು ವೀಕ್ಷಕರ ಸಣ್ಣ ವಿರಾಮವನ್ನು ತೆಗೆದುಕೊಳ್ಳಬೇಕು. ವಿರಾಮದ ನಂತರ ಹಲವಾರು ಪ್ರಶ್ನೆಗಳಿವೆ, ಅದಕ್ಕೆ ಅತಿಥಿಗಳಿಂದ ಉತ್ತರವನ್ನು ಕೂಡ ಪಡಿಬೇಕು. ಈಗ ಸಣ್ಣ ವಿರಾಮದ ನಂತರ ಈ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.